3 ತಿಂಗಳಿದೆ. ಭಾರತೀಯ ಜನತಾ ಪಾರ್ಟಿ ಈ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಪೂರ್ವ ತಯಾರಿಯನ್ನು ಪ್ರಾರಂಭ ಮಾಡಿದೆ. ಒಂದು 600ಕ್ಕಿಂತ ಹೆಚ್ಚು ಜನ NRIs ಇವತ್ತು ಇಲ್ಲಿ ಬಂದ್ದಾರೆ, ರಜೆ ಹಾಕಿ ಬಂದ್ದಾರೆ. ಆಸ್ಟ್ರೇಲಿಯಾದಿಂದ ಒಬ್ಬ ರಿಸೈನ್ ಮಾಡಿ ಬಂದ್ದಾರೆ, ರಜೆ ಕೊಡಲಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ 10 ಮನಸ್ಸಿನಲ್ಲಿ ಉಳಿಯುವಂಥ ಘಟನೆಗಳು ನಡೆದಿದ್ದಾವೆ. ಹಾಗಾಗಿ ಇದು ನಿಜವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಉತ್ಸವ ಆಗ್ತದೆ. ಈ ಚುನಾವಣೆ ಮಾತನಾಡಿದಾಗಲೂ ಮಂಗಳೂರಿನ ಕಾರ್ಯಕ್ರಮವನ್ನು ಉಲ್ಲೇಖ ಮಾಡಿದ್ದಾರೆ. ನನಗೆ ಅದ್ಭುತ ಅನುಭವ ಆಗಿದೆ ಅಂತ ಹೇಳಿ. ಇಂಥ ಬಹಳ ಅನುಭವವನ್ನು ಕೊಟ್ಟವರು ಯಾರು ಕೇಳಿದ್ರೆ ನಮ್ಮ ಜಿಲ್ಲೆಯ ಮತದಾರ. ಮಧ್ಯಾಹ್ನ 12ವರೆಗೆ ಬಂದು ಕಾಯಲಿಕ್ಕೆ ಪ್ರಾರಂಭ ಮಾಡಿದ. 6 ಗಂಟೆವರೆಗೆ ಯಾವುದೇ ಗೊಂದಲಗಳಿಲ್ಲ, ಯಾವುದೇ ಗಲಭೆಗಳಿಲ್ಲ, ಯಾವುದೇ ಚರ್ಚೆಗಳಿಲ್ಲ. ನೋಡಿದ್ರೆ ಸಾಕು ಅನ್ನತಕ್ಕಂಥದ್ದು. ಅವರಿಗೆ ನಮ್ಮ ಜೊತೆ ಇದ್ದೇವೆ ಅಂತ ಹೇಳುವಂಥ ವಿಶ್ವಾಸ ಬರಬೇಕು ಅಂತ ಹೇಳುವಂಥ ಅನುಕೂಲ. ಕೇವಲ ನರೇಂದ್ರ ಮೋದಿ ಗೆಲ್ಲಬೇಕು, ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ತಾವರೆ ಹರಡಬೇಕು, ಮತ್ತೊಮ್ಮೆ ಲೋಕಸಭೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉಳಿಬೇಕು ಅನ್ನುವಂಥ ವಿಶ್ವಾಸ ಎಲ್ಲ ಪರಿಶ್ರಮಗಳನ್ನು ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. 3 ಸುತ್ತು ಬಹಳ ಅಧಿಕೃತವಾಗಿ ಮನೆಗಳ ಭೇಟಿ, ಮತದಾರರ ಭೇಟಿಯನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಮನೆಗಳಿಗೆ ಕಾಗದವನ್ನು ಕೊಟ್ಟು ಅವರನ್ನು ಆಹ್ವಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ.